9, 8, 7, 6, 5, 4, 3, 2, 1, 0. जी हाँ, आप अपनी स्क्रीन पे देख सकते हैं कि हम India is on the moon. ये क्षण अभूतपूर्व। ಚಂದ್ರಯಾನ 3 ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ಅತ್ಯಂತ ಕುತೂಹಲದಿಂದ ಎದುರು ನೋಡ್ತಾ ಇದ್ದ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆ. ಇಡೀ ವಿಶ್ವವೇ ಬೆರಗುಗಣ್ಣುಗಳಿಂದ ನೋಡ್ತಾ ಇದ್ದ ಕ್ಷಣ ಕೊನೆಗೂ ಸಾಕಾರಗೊಂಡಿದೆ. ಚಂದ್ರಯಾನ 3 ನೌಕೆ ಚಂದಿರನ ಅಂಗಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇಳಿದಿದೆ. ನೌಕೆಯನ್ನ ಚಂದಿರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ಇಸ್ರೋ ದಕ್ಷಿಣ ಧ್ರುವದಲ್ಲಿ ನೌಕೆ ಇಳಿಸಿದ ಮೊದಲ ದೇಶ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಐತಿಹಾಸಿಕ ಕ್ಷಣವನ್ನ ದೇಶಕ್ಕೆ ದೇಶವೇ ಸಂಭ್ರಮಿಸ್ತಾ ಇದೆ. ಇಸ್ರೋ ವಿಜ್ಞಾನಿ ವರ್ಗದ ಪ್ರಯತ್ನಕ್ಕೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. Currently only 2 engines are now being fired and we are nearly at zero velocity, vertical and horizontal. We were hovering and now we are approaching the moon's surface. जी हाँ, आप अपनी स्क्रीन पे देख सकते हैं कि हम लैंडर मॉड्यूल पूरी तरह से सेफली और सॉफ्टली चंद्रमा की सतह पे लैंड हो चुका है. Sir, we have achieved soft landing on the moon. India is on the moon. ಚಂದ್ರಯಾನ 3 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ. 2019ರಲ್ಲಿ ಚಂದ್ರಯಾನ 2 ಯೋಜನೆ ವಿಫಲಗೊಂಡ ಮೇಲೆ 4 ವರ್ಷಗಳ ಬಳಿಕ ಮತ್ತೆ ಚಂದ್ರಯಾನ 3 ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ. ಚಂದ್ರಯಾನ 2ರ ಯೋಜನೆಯು 90% ತನ್ನ ಗುರಿಯನ್ನ ಸಾಧಿಸಿತ್ತು. ಆದರೆ ಲ್ಯಾಂಡಿಂಗ್ ಹಂತದಲ್ಲಿ ಮಾತ್ರ ವಿಫಲವಾಗಿತ್ತು. ಚಂದ್ರಯಾನ 2 ಲ್ಯಾಂಡರ್ ರೋವರ್ ವ್ಯವಸ್ಥೆಯನ್ನು ಹೊಂದಿದ್ದು ಸಾಫ್ಟ್ ಲ್ಯಾಂಡಿಂಗಿಗೆ ವಿನ್ಯಾಸವನ್ನು ಮಾಡಲಾಗಿತ್ತು. ಆದರೆ ಸಾಫ್ಟ್ವೇರ್ ಲಾಜಿಕ್ ನಿಯಂತ್ರಣ ಆಲ್ಗರಿದಮ್ಗಳಲ್ಲಿನ ಕೆಲವು ದೋಷಗಳಿಂದಾಗಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಲು ಸಾಧ್ಯವಾಗದೆ ಯೋಜನೆ ವಿಫಲಗೊಂಡಿತ್ತು. ಈಗ ಆ ಎಲ್ಲ ಅಂಶಗಳನ್ನು ಮತ್ತೊಮ್ಮೆ ಪರಿಗಣಿಸಿ ಅಧ್ಯಯನ ಮಾಡಲಾಗಿದೆ. ಜೊತೆಗೆ ದೋಷಗಳನ್ನು ಸರಿಪಡಿಸಿಕೊಂಡು ಯಶಸ್ಸು ಸಾಧಿಸಲಾಗಿದೆ. ಸರಿಸುಮಾರು 4 ವರ್ಷಗಳ ಸತತ ಪ್ರಯತ್ನಗಳ ಬಳಿಕ ಚಂದ್ರಯಾನ 3ರ ಪಯಣ ಆರಂಭವಾಗಿದ್ದು 2023ರ ಜುಲೈ 14ರಂದು. ಆವತ್ತು ಮಧ್ಯಾಹ್ನ 2:35 ಶ್ರೀಹರಿಕೋಟಾದ ಸತೀಶ್ ಧವನ್ ಉಡ್ಡಯನ ಕೇಂದ್ರದಿಂದ ಭಾರತದ ಚಂದ್ರಯಾನ 3 ರಾಕೆಟ್ ಲಾಂಚ್ ಆಗಿತ್ತು. 3900 kg ತೂಕದ ಬಾಹ್ಯಾಕಾಶ ನೌಕೆ ಮತ್ತು ರೋವರ್ ಅನ್ನು ಹೊತ್ತುಕೊಂಡ ಭಾರೀ ಗಾತ್ರದ ಫ್ಯಾಟ್ ಬಾಯ್ ರಾಕೆಟ್ ಚಂದ್ರನತ್ತ ಹೊರಟಿತ್ತು. ರಾಕೆಟ್ನ ಒಳಗೆ ಇರುವ ಗಗನ ನೌಕೆಯಲ್ಲಿ ವಿಕ್ರಮ್ ಹೆಸರಿನ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ಎಂಬ ಹೆಸರಿನ ರೋವರ್ ಇತ್ತು. ಜುಲೈ 14ರಂದು ಮಧ್ಯಾಹ್ನ 2:35 ಗಗನಕ್ಕೆ ಚಿಮ್ಮಿದ ರಾಕೆಟ್ ಚಂದ್ರನ ಅಂಗಳ ತಲುಪುವುದಕ್ಕೆ ಬರೋಬ್ಬರಿ 40 ದಿನಗಳನ್ನು ತೆಗೆದುಕೊಂಡಿದೆ. ಶ್ರೀಹರಿಕೋಟಾದಿಂದ ಹೊರಟ ರಾಕೆಟ್ ಮೊದಲಿಗೆ ಭೂಮಿಯ ಕಕ್ಷೆಗೆ ಗಗನ ನೌಕೆಯನ್ನ ತಲುಪಿಸಿದೆ. ಆ ನಂತರ ಈ ನೌಕೆ ಭೂಮಿಯ ಸುತ್ತಲೂ ತಿರುಗುತ್ತಾ ಹೋಗಿದೆ. ಪ್ರತಿ ಬಾರಿ ಭೂಮಿಯನ್ನ ಸುತ್ತು ಹಾಕುವಾಗಲೂ ಭೂಮಿಯಿಂದ ತನ್ನ ದೂರವನ್ನು ಹೆಚ್ಚಿಸಿಕೊಂಡು ನಂತರ ಚಂದ್ರನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಚಂದ್ರನ ಕಕ್ಷೆ ಸೇರಿದೆ. ಅಲ್ಲಿ ಕೂಡ ಚಂದ್ರನನ್ನ ಸುತ್ತು ಹಾಕಿದೆ. ಪ್ರತಿ ಬಾರಿ ಸುತ್ತು ಹಾಕುವಾಗಲೂ ಚಂದ್ರನಿಗೆ ಸಮೀಪವಾಗುತ್ತಾ ಅಂತಿಮವಾಗಿ ಚಂದ್ರನಿಂದ 100 ಕಿಲೋಮೀಟರ್ ದೂರ ಇರುವಾಗ ಗಗನ ನೌಕೆಯಿಂದ ಲ್ಯಾಂಡರ್ ಬೇರ್ಪಟ್ಟಿದೆ. ಈ ಲ್ಯಾಂಡರ್ನಲ್ಲಿ ಇಂಧನ ಹಾಗೂ ಇಂಜಿನ್ ಇದ್ದು ಇದರ ಸಹಾಯದಿಂದ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದಿದೆ. ಲ್ಯಾಂಡರ್ ಸುರಕ್ಷಿತವಾಗಿ ಲ್ಯಾಂಡ್ ಆದ ಬಳಿಕ ಇಳಿಜಾರಿನ ರೀತಿಯ ರ್ಯಾಂಪ್ ತೆರೆದುಕೊಂಡು ಲ್ಯಾಂಡರ್ ಒಳಗಿದ್ದ ರೋವರ್ ನಿಧಾನವಾಗಿ ಚಂದ್ರನ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. ಚಂದ್ರನ ಮೇಲೆ ಗಗನ ನೌಕೆ ಸುರಕ್ಷಿತವಾಗಿ ಇಳಿಯೋದೇ ದೊಡ್ಡ ಸಾಹಸ. ಅದರಲ್ಲೂ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆ ಇಳಿಸೋದು ದೊಡ್ಡ ಸವಾಲು. ಚಂದ್ರನ ಮೇಲೆ ಇಳಿದಿರುವ ಲ್ಯಾಂಡರ್ನ ಹೆಸರು ವಿಕ್ರಮ್. ಈತನ ಒಡಲಲ್ಲಿ ಇದ್ದಂತಹ ರೋವರ್ನ ಹೆಸರು ಪ್ರಜ್ಞಾನ್. ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿ ಲ್ಯಾಂಡ್ ಆಗಬೇಕು,
ಕಳೆದ ಬಾರಿ ಸರಿಯಾಗಿ ಲ್ಯಾಂಡ್ ಆಗದ ಪರಿಣಾಮ ಇಡೀ ಯೋಜನೆಯೇ ವಿಫಲವಾಗಿತ್ತು. ಈ ಬಾರಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಈ ಮೂಲಕ ಯೋಜನೆ ಯಶಸ್ಸು ಕಂಡಿದೆ. ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆದ ಬಳಿಕದ ಮುಂದಿನ ಪ್ರಕ್ರಿಯೆ ವಿಕ್ರಮ್ ಲ್ಯಾಂಡರ್ನ ಒಳಗಿರುವ ಪ್ರಜ್ಞಾನ್ ರೋವರ್ ಹೊರಗೆ ಬರುವುದು. ಜೊತೆಗೆ ವಿಕ್ರಮ್ ಲ್ಯಾಂಡರ್ ತನ್ನ ಇನ್ನಿತರ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಲಿದೆ. ವಿಕ್ರಮ್ ಲ್ಯಾಂಡರ್ ಒಳಗೆ ಚಂದ್ರನ ಮೇಲೆ ಇರುವ ಉಷ್ಣಾಂಶವನ್ನ ಅಳೆಯುವ ಮಾಪನ ಯಂತ್ರವಿದೆ. ಜೊತೆಯಲ್ಲೇ ಚಂದ್ರನ ನೆಲದ ಮೇಲೆ ಭೂಕಂಪವಾದರೆ ಅದನ್ನ ಕಂಡುಹಿಡಿಯುವ ಯಂತ್ರವೂ ಇದೆ. ಚಂದ್ರನ ಮೇಲಿರುವ ಪ್ಲಾಸ್ಮಾ ಪ್ರಮಾಣವನ್ನು ಇದು ಅಳತೆ ಮಾಡುತ್ತೆ. ಬಳಿಕ ಈ ಎಲ್ಲಾ ಮಾಹಿತಿಗಳನ್ನು ಭೂಮಿಗೆ ರವಾನೆ ಮಾಡಲಿದೆ. ಇನ್ನು ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಇಳಿದ ಮೇಲೆ ಅದರಿಂದ ಹೊರಗೆ ಬಂದಿರುವ ಪ್ರಜ್ಞಾನ್ ರೋವರ್ನ ಆಯುಷ್ಯ 14 ದಿನಗಳು ಮಾತ್ರ. ಈ ರೋವರ್ನ ಒಳಗೆ ಲೇಸರ್ ಸ್ಪೆಕ್ಟ್ರೋಮೀಟರ್ ಇದ್ದು, ಈ ಉಪಕರಣವು ಚಂದ್ರನ ಮೇಲೆ ಇರುವ ಖನಿಜಗಳು ಮತ್ತು ರಾಸಾಯನಿಕ ವಸ್ತುಗಳ ಸಂಯೋಜನೆಯನ್ನ ಅಧ್ಯಯನ ಮಾಡಲಿದೆ. ಈ ಮೂಲಕ ಚಂದ್ರನ ಮೇಲ್ಮೈ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅನುಕೂಲವಾಗಲಿದೆ. ಜೊತೆಗೆ ಈ ರೋವರ್ನಲ್ಲಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಕೂಡ ಇದೆ. ಈ ಉಪಕರಣವು ಚಂದ್ರನಲ್ಲಿ ಇರುವ ಕಲ್ಲು ಮತ್ತು ಮಣ್ಣಿನಲ್ಲಿ ಇರುವ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಕಬ್ಬಿಣ ಸೇರಿದಂತೆ ಹಲವು ಖನಿಜಗಳ ಕುರಿತಾಗಿ, ಲೋಹಗಳ ಕುರಿತಾಗಿ ಮಾಹಿತಿ ಸಂಗ್ರಹ ಮಾಡಲಿದೆ. 2019ರಲ್ಲಿ ಚಂದ್ರಯಾನ 2 ಯೋಜನೆ ಸಂದರ್ಭದಲ್ಲೂ ಲ್ಯಾಂಡರ್ ಅನ್ನ ಚಂದ್ರನ ದಕ್ಷಿಣ ಧ್ರುವದಲ್ಲೇ ಇಳಿಸಲು ತೀರ್ಮಾನಿಸಲಾಗಿತ್ತು. ಇದೀಗ ಚಂದ್ರಯಾನ 3 ಯೋಜನೆಯಲ್ಲೂ ಲ್ಯಾಂಡರ್ ಅನ್ನ ಚಂದ್ರನ ದಕ್ಷಿಣ ಧ್ರುವದಲ್ಲೇ ಇಳಿಸಲು ತೀರ್ಮಾನಿಸಿ ಇಳಿಸಲಾಗಿದೆ. ಚಂದ್ರನ ದಕ್ಷಿಣ ಧ್ರುವ ವಿಜ್ಞಾನಿಗಳಿಗೆ ಬಹಳಷ್ಟು ಸಮಯದಿಂದ ಕುತೂಹಲದ ಕೇಂದ್ರ ಬಿಂದು. ಯಾಕೆ ಅಂದ್ರೆ ಈ ಭಾಗದಲ್ಲಿ ಉಷ್ಣಾಂಶ -230 ಡಿಗ್ರಿಗಿಂತಲೂ ಕಡಿಮೆ ಇದೆ. ಬೆಳಕನ್ನೇ ಕಾಣದ ಎಷ್ಟೊಂದು ಪ್ರದೇಶಗಳು ಇಲ್ಲಿವೆ. ಈ ಭಾಗದಲ್ಲಿ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿ ಪಳೆಯುಳಿಕೆ ಇರಬಹುದು ಎನ್ನುವ ಅಂದಾಜು ಕೂಡ ಇದೆ. ಅಲ್ಲದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಹಿಮದ ರೂಪದಲ್ಲಿ ನೀರು ಸಂಗ್ರಹ ಆಗಿರಬಹುದು ಎನ್ನುವ ನಿರೀಕ್ಷೆಗಳು ಕೂಡ ಇದೆ. ಜೊತೆಯಲ್ಲಿ ಚಂದ್ರನ ಮೇಲೆ ಗಣಿಗಾರಿಕೆ ಹಾಗೂ ಚಂದ್ರನ ಅಂಗಳದಿಂದ ಮಂಗಳ ಗ್ರಹದತ್ತ ಸಾಗೋದಕ್ಕೂ ಯೋಜನೆಗಳು ರೂಪುಗೊಳ್ಳುತ್ತಾ ಇದೆ. ಹಾಗೆ ನೋಡಿದ್ರೆ ಚಂದ್ರಯಾನ 1 ಯೋಜನೆಯು ಚಂದ್ರನ ಮೇಲೆ ನೀರಿದೆ ಎಂದು ಮೊದಲ ಬಾರಿಗೆ ಕಂಡು ಹಿಡಿದಿತ್ತು. ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲೇ ಮತ್ತೆ ಅಧ್ಯಯನ ನಡೆಸೋದಿಕ್ಕೆ ಇಸ್ರೋ ಮುಂದಾಗಿದೆ. ಭಾರತವು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಸಾಕಷ್ಟು ವೈಭವ ಸಾಧಿಸಿದೆ. ಚಂದ್ರಯಾನ 1 ಮಿಷನ್ನ ಯಶಸ್ಸು ಭಾರತದತ್ತ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿತ್ತು. ಇದರಿಂದ ಇಸ್ರೋಗೆ ಸಾಕಷ್ಟು ಮನ್ನಣೆಯೂ ಸಿಕ್ಕಿತ್ತು. ಕಡಿಮೆ ವೆಚ್ಚದಲ್ಲಿ ದೊಡ್ಡ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಇಸ್ರೋದ ವಿಶಿಷ್ಟತೆ. ಚಂದ್ರಯಾನ 1ರ ವೆಚ್ಚ 386 ಕೋಟಿ ರೂಪಾಯಿ. ಚಂದ್ರಯಾನ 2ರ ವೆಚ್ಚ 970 ಕೋಟಿ ರೂಪಾಯಿ ಆಗಿತ್ತು. ಈಗ ಚಂದ್ರಯಾನ 3ರ ವೆಚ್ಚ 615 ಕೋಟಿ ರೂಪಾಯಿ ಅನ್ನೋದು ಇಡೀ ಜಗತ್ತನ್ನ ಅಚ್ಚರಿಗೆ ತಳ್ಳಿದೆ. ಅಂದ್ರೆ ಬಾಲಿವುಡ್ನ ಹಲವು ಬಿಗ್ ಬಜೆಟ್ ಸಿನಿಮಾಗಳಿಗಿಂತಲೂ ಚಂದ್ರಯಾನ 3 ಯೋಜನೆಯ ವೆಚ್ಚ ಕಡಿಮೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದೀಗ ಚಂದ್ರಯಾನ 3 ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಭಾರತದ ಅಂತರಿಕ್ಷ ವಿಜ್ಞಾನ ವಲಯಕ್ಕೆ ಬೂಸ್ಟ್ ಸಿಗುತ್ತದೆ. ಉಪಗ್ರಹ ಉಡಾವಣೆ ಸೇರಿದಂತೆ ಹಲವು ವಿಚಾರಗಳಿಗೆ ವಿಶ್ವದ ಹಲವು ರಾಷ್ಟ್ರಗಳು ಭಾರತವನ್ನೇ ಅವಲಂಬಿಸಲಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇಸ್ರೋ ಮೇಲಿನ ನಂಬಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಈ ಮೂಲಕ ಪ್ರತಿಯೊಬ್ಬ ಭಾರತೀಯನು ಎದೆಯುಬ್ಬಿಸಿ ಹೆಮ್ಮೆ ಪಡುವ ಕ್ಷಣವನ್ನ ಇಸ್ರೋ ವಿಜ್ಞಾನಿಗಳ ತಂಡ ಒದಗಿಸಿದೆ. ಅಂತಹ ಪ್ರಯತ್ನಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವೇ? ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.